ಪಲಿ 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 ಪಯ ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು ಹೊಸ ಕುರಲು. ವೀಕ್ಷಕ ಬಾಂಧವರಿಗೆ ನಮಸ್ಕಾರ. ನಿಖಿಲನ ಮಾತ ಮೂಕೆಡೆದುಕೊಂಡು ಹೊಸಕೊರಲದ ಇನ್ನಿತ ಸುದ್ದಿಗೊಂಚಲು ಶುರುವಂತೊಂದಿಲ್ಲ. ಸುದ್ದಿಗೊಂಚಲಿಗೆ ಸ್ವಾಗತ. ಕುಡ್ಲ ವಿಧಾನಸಭಾ ಕ್ಷೇತ್ರ ಪಂಡ ಕುಡ್ಲ ಮಂಡಲ ಸೇರಿನಂಚ ದಕ್ಷಿಣ ಕನ್ನಡ ಜಿಲ್ಲೆಡು ಬಿಜೆಪಿದ ಭಿನ್ನಮತ ಮಲ್ಲ ರೀತಿಯ ಸ್ಫೋಟ ಆತಂಡು. ಸುಳ್ಯ ಬಿಜೆಪಿ ಕಚೇರಿಗೆ ಬೀಗ ಪಾಡುನ ಘಟನೆ ಬಂಟ್ವಾಳದ ಘಟಸ್ಫೋಟ ವರದಿಯಾತಂಡು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿದ ಭಿನ್ನಮತ ಮಲ್ಲ ರೀತಿಯ ಸ್ಫೋಟ ಆತಂಡು. ಕುಡ್ಲ ವಿಧಾನಸಭಾ ಕ್ಷೇತ್ರ ಪಂಡ ಕುಡ್ಲ ಮಂಡಲ ಬಿಜೆಪಿ ಸಮಿತಿಡ್ಲ ಭಿನ್ನಮತ ಅಪಸ್ವರ ಗುಂಪುಗಾರಿಕೆದ ಪುಗೆ ಉಲಾಯ್ದು ಉಲಯೆ ಗುಮ್ಲೊಂದೇ ಇತ್ತಂಡು. ಇತ್ತೆ ಅವಲ ಮಲ್ಲ ರೀತಿಡು ಸ್ಫೋಟ ಆಪ್ನ ತೋಜಿದು ಬೈದಂಡು. ಸುಳ್ಯ ಬಿಜೆಪಿ ಸಮಿತಿ ಕಚೇರಿಗೂ ಬೀಗ ಪಾರ್ದು ಅಲ್ಪದ ಪ್ರಮುಖರು ಇಂದು ಸರಿ ಆಪಿ ಮುಟ್ಟ ತಂಕ್ಲಿನ ಸಹಕಾರ ಇಜ್ಜಿ ಪಂಡದು ಬಹಿರಂಗ ಹೇಳಿಕೆನೆ ಕೊಡ್ತೀರು. ಅಂಚನೆ ಬಂಟ್ವಾಳ ಬಿಜೆಪಿ ಸಮಿತಿಡ್ಲ ಮಲ್ಲ ಮಟ್ಟದ ಅಂತರ ಅಪಸ್ವರ ಕೇಂದ್ರ ಬೈದಂಡು. ಬಂಟ್ವಾಳಡ್ಲ ತಂಕ್ಲಿನ ಕಾರ್ಯಕಾರಿ ಸಮಿತಿದ ಪುದರ್ನ ಕಡೆಗಣಿಸಾದ ಬಿಜೆಪಿಗೂ ದೂರ ಉಂತುದಿತ್ತಿನ ವ್ಯಕ್ತಿನ ಅಧ್ಯಕ್ಷರಾದ ಆಯ್ಕೆ ಮಲ್ತಿನ ವಿರುದ್ಧ ಬಂಟ್ವಾಳದ ಪ್ರಮುಖರು ಮಲ್ಲ ರೀತಿಡು ಅಪಸ್ವರ ದೈದಿರು. ಇನ್ನತ ವಿರುದ್ಧ ಪ್ರಮುಖರೇನು ಭೇಟಿ ಮಲ್ತದ ತಂಕ್ಲಿನ ಅಸಮಾಧಾನ ತೋಜಾದಿರು. ಕುಡ್ಲ ಮಂಡಲ ಬಿಜೆಪಿ ಪಂಡ ಕುಡ್ಲ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಸಮಿತಿಡ್ಲ ಮಲ್ಲ ರೀತಿದ ಅಂತರದ ಭಿನ್ನ ಸ್ವರ ತೋಜಿದು ಬೈದಂಡು. ಮಂಡಲದ ಅಧ್ಯಕ್ಷರಾದ ಆಯ್ಕೆ ಆಯ್ನಾರು ಈತನೇಟ ಒವ್ವೆ ಬೂತ್ ವಾರ್ಡ್ ಸಮಿತಿಡ್ಲ ಇಚ್ಚಾಂದಿನಾರು ಅಧ್ಯಕ್ಷೆ ಆವಂದಿನಾರು ಪನ್ಪಿನ ಅಸಮಾಧಾನದ ಒಟ್ಟಿಗೆ ಈತನೇಟ ಬಿಜೆಪಿಗೆ ಬೋರ್ಡಾದ ಬೆಗರ್ ಸೀಂಟದ ಬೆಂದಿ ನಕ್ಲಿನ ಕಡೆಗಣಿಸಾದಿರು ಪನ್ಪಿನ ಅಸಮಾಧಾನಲ ತೋಜಿದು ಬೈದಂಡು. ಐತಾರ ನಡತಿನ ಬಿಜೆಪಿದ ಮಂಡಲ ಸಭೆಟು ಈ ಅಸಮಾಧಾನ ಅಪಸ್ವರ ತೋಜಿದು ಬತ್ತಂಡು. ಒಟ್ಟು 230 ಜನ ಉಪ್ಪೊಡಾಯಿನ ಸಭೆಟು ಕೇವಲ 40 ಜನ ಮಾತ್ರ ಪಾಲ್ಪಡೆದಿದ್ದರು. 14 ಜನ ಉಪ್ಪೊಡಾಯಿನ ಕಾರ್ಯಕಾರಿ ಸಮಿತಿಡು ಕೇವಲ ಓರಿ ಮಾತ್ರ ಭಾಗವಹಿಸುತ್ತಿದ್ದರು. ಪನ್ಪಿನವೇ ಅಸಮಾಧಾನದ ಪುಗೆ ಮಲ್ಲ ರೀತಿಡು ಉಂಡು ಪನ್ಪಿನೇನು ತೋಜಾತನ ಪಂಡದು ಪ್ರಮುಖ ಕಾರ್ಯಕರ್ತೆಯರ್ನ ಅಭಿಪ್ರಾಯ. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿಯ ಅಧ್ಯಕ್ಷರಾದ ನಿಯುಕ್ತಿ ಆಯ್ಬೊಕ್ಕ ಜಿಲ್ಲಾ ಅಧ್ಯಕ್ಷರು ಸತೀಶ್ ಕುಂಪಲರೆನ ಕುಡ್ಲ ಮಂಡಲದ ಸುರುತ ಸಭೆ ಅಂಚನೆ ಕುಡ್ಲ ಮಂಡಲದ ಅಧ್ಯಕ್ಷರನ್ನೆಲ್ಲ ಸುರುತ ಸಭೆ ಎಂದು ಅಂಚಾದು ಈ ರೀತಿದ ಅಸಮಾಧಾನನು ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಸಮಿತಿ ಅಧ್ಯಕ್ಷರು ಸತೀಶ್ ಕುಂಪಲ ವಾರೀತಿ ಎದುರಿಸಾವೇರು ಮಾತೆರೆಲ್ನ ಎಂಚ ಒಗ್ಗಟ್ಟು ಕೊನಪೇರ್ ಪನ್ಪಿನವು ಮಲ್ಲ ಸವಾಲ್ದ ವಿಷಯ. ಸುದ್ದಿಗೊಂಚಲಿಗೆ ಸ್ವಾಗತ. ಕಿನ್ಯ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 54ನೇ ವಾರ್ಷಿಕೋತ್ಸವ ಗಣ್ಯ ಸಾಧಕರನ ಮಾನಾದಿಗೆಲ ಸಭೆಲೇಸಿ ಯಕ್ಷಗಾನ ಸಂಘದ ವಟಾರಡು ಶನಿವಾರ ಬೈಯಾಗಿ ನಡೆತಂದು. ಕಿನ್ಯ ದುರ್ಗಾಪುರ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಯುವಕ ಮಂಡಲದ 54ನೇ ವಾರ್ಷಿಕೋತ್ಸವನ ಸಂಘದ ವಟಾರಡು ಶನಿವಾರ ಬೈಯಗ ಅಟಣೆ ಮಲ್ದಿದ್ದೇರು. ಕಿನ್ಯ ಬೆಳರಿಂಗೆ ಭಂಡಾರ ಮನೆತ ಶ್ರೀ ಮಲರಾಯ ದೈವದ ಪಾತ್ರಿಲು ಶ್ರೀ ಮೈಂದ ಪೂಚಾರ್ಲು ತುಡರ್ ಬೆಳಗಾದ 54ನೇ ವಾರ್ಷಿಕೋತ್ಸವಗ ಚಾಲನೆ ಕೊರಿಯರು. ಯಕ್ಷಗಾನ ಯುವಕ ಮಂಡಲಡು ತನ್ನ ನಾಟ್ಯ ಸೌರಭ ಸಂಸ್ಥೆದ ಮೂಲಕ ಭರತನಾಟ್ಯ ತರಬೇತಿ ಕೊರೊಂದುಪ್ಪುನ ಈ ಸಲದ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಯಕ್ಷಗಾನ ಸಂಘದ ಹಿರಿಯ ಸದಸ್ಯರು ಭಾಸ್ಕರ್ ಮಿತ್ತಡ ಮೊಕ್ಲೆಗೂ ಈ ಪೊರ್ತು ಮಾನಾದಿಗೆ ಮಲ್ತೇರು. ಯಕ್ಷಗಾನ ಯುವಕ ಮಂಡಲದ ಈ ಪೊರ್ಲದ ವೇದಿಕೆಡು ಮಾನಾದಿಗೆ ಮಲ್ಪುನಂಚಿನ ಶುಭ ಸಂದರ್ಭ ಹಬ್ಬಕ್ಕ ಯುವ ಜಿಲ್ಲಾ ಪ್ರಶಸ್ತಿ ಕಲಾ ಪ್ರಶಸ್ತಿ ನಾಟ್ಯ ನಿರಂಜನ ಪ್ರಶಸ್ತಿ ಶ್ರೀಮತಿ ಚಂದ್ರವತಿ ದಂಪತಿಲ್ನ ಬಾರಿವಲ್ಲ ಸಂಸಾರಡು ಗಂಡು ಜೋಕಲೆಡೆ ಹಿರಿಯರಾದಿ 7ನೇ ಕ್ಲಾಸ್ ಕಲ್ತಿಂಡಲ್ಲ ಯಾನು ಕಲ್ತಿನ ಮಲ್ಲೆತ್ತಿ ಏತ್ ಕಲ್ತದೆ ಲೆಕ್ಕತ್ತಿ ಯನವಂತನ ಸಾಧನೆದಾದ ಪನ್ಪುಣೇನು ತೋಜಾದು ಕೊರ್ನಾರು ಭಾಸ್ಕರ್ ಮಿತ್ತಡ ಸಂಘದ ಅಧ್ಯಕ್ಷರಾದಿ ಅವೇ ರೀತಿ ಕಟ್ಟಡ ಸಮಿತಿದ ಕಾರ್ಯ ಪ್ರವೃತ್ತರಾದಿ ಆ ಕಟ್ಟಡ ಇರಲ ಪೊರ್ಲದ ಬೆನ್ನೆಲುಬಾದು ಮುಂತನಾರಿ ಅಂಚನೆ
ರಡ್ಡು ಜೋಕಲೆಗೆ ಆನು ಬಕ್ಕ ಅಂಚನೆ ಯಕ್ಷಗಾನ ಸಂಘದ ಸ್ಥಾಪಕ ಸದಸ್ಯರೆಡು ಓರಿ ಪ್ರಸ್ತುತ ಗೌರವಾಧ್ಯಕ್ಷರಾದ ಸೇವೆ ಸಂದಾವಂದೊಪ್ಪುನ 8 ವರ್ಷದಿಂಚಿನ ಮೇಗಿನ ಪಂಜಾಳಗುತ್ತು ರಾಮಯ್ಯ ಆಳ್ವೆರಿಗೆ ಅಭಿನಂದನೆ ಸಂದಾಯರು ಅರಿಯಾವಡು ಬುಲಸಲ ಊರಲ ಅಂಚನೆ ಮುಟ್ಟನ ನೀರಿಲ್ಲ ಅವು ಬಾರಿ ಪೊರ್ಲದ ಅಮೃತಾದು ಪರಿಪುನಂಚಿನವು ಯೋಗ ಕೃಷಿ ಪರಂಪರೆ ಬಾರಿ ಪೆರ್ಮೆಡ್ ಪಡೆಯಿನಾರು ಶ್ರೀ ರಾಮಯ್ಯ ಕಿಲ್ಲೇರಿ ಅವತ್ತಂದೆ ಧರ್ಮ ದೈವಲ ನೆರಟು ಪನ್ಪುಡು ನಾಂಡ ಅಲಂಕಾರ ಗುಡ್ಡೆ ಮಲರಾಯ ಝೂಮಾವತಿ ದೈವಲನ ಪೊರ್ಲದ ಸೇವೆ ಮಲ್ಪನ ಯೋಗ ದಿಕ್ಕೋಡು ಪನ್ಪುನೇನಾರು ಮನಸ್ಸಿಡಿದು ಒಂದೇರಿ ಆರ್ನ ಭಾವಚಿತ್ರ ಎಂಚ ತೋಜಿನ ನನ ತುಂಬುಗಳ 100 ವರ್ಷ ಮುಟ್ಟಾಲ ಅಂಚೆನೆ ಇದು ತೂಪಣ ಯೋಗ್ಯ ದಿಕ್ಕೋಡು ಪನ್ಪುನ ಉದ್ದೇಶಡು ಲೇಸ್ತ ಗುರ್ಕಾರ್ಮನ ವಯಸ್ಸುಂಡಿನ ಕೋಳ್ಯೂರು ಶ್ರೀ ಶಂಕರನಾರಾಯಣ ದೇವಸ್ಥಾನದ ಆನುವಂಶಿಕ ಮೊಕ್ತೇಸರರು ನ್ಯಾಯವಾದಿ ಯಕ್ಷಗಾನ ಅರ್ಥಧಾರಿ ವಿಠಲ್ ಭಟ್ ಮೊಗಸಾಲೆ ಯಕ್ಷಗಾನ ಯೋಗ ಮಂಡಲ ಪ್ರತಿಯೊಂಜಿ ಅರ್ಥಡ್ಲ ಸಾಮಾಜಿಕ ಧಾರ್ಮಿಕ ಸಾಂಸ್ಕೃತಿಕ ಕ್ಷೇತ್ರಡು ಎಡ್ಡ ಬೇಲೆ ಮಲ್ತೊಂದುಂಡು ಸಾಧಕರನ್ನು ಗುರುತಿಸಾದು ಗೌರವಿಸಾವನ ಬೇಲೆ ಹಿರಿಯರಿಗೆ ಅಭಿನಂದನೆ ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಸಗಾಯ ಇಲ್ಲು ಕಟ್ಟುನಕ್ಲೆಗ್ ಅರ್ಹರೆಗ್ ಪಣವ್ ಸಗಾಯ ಇಂಚ ಪ್ರತಿಯೊಂಜೆಟ್ಲ ಆದರ್ಶವಾದ 56 ವರ್ಷದ ಸಾರ್ಥಕ ಸಾಧನೆಡು ಉಂಡು ಪಡೆದು ಅಭಿನಂದನೆದ ಪಾತ್ರ ಪಂಡಿರು. ಯಕ್ಷಗಾನ ಯಾವತ್ತಿದ್ರೂ ಹಾಗೆ ಸಹವರ್ತಿಗಳನ್ನು ಒಮ್ಮತದಿಂದ ಕೂಡಿಕೊಂಡು ಹೋಗುವಂತಹ ಕಲೆ. ಅದರಲ್ಲಿ ಮೇಲೆ ಕೀಳಿಲ್ಲ, ಜಾತಿ ಭೇದ ಇಲ್ಲ, ಇನ್ನೊಬ್ಬರ ಹಂಗಿಲ್ಲ. ಹಂಗಿದ್ರೆ ಯಾವುದು ಅಂತ ಹೇಳಿದರೆ ಆ ಕಲೆಯಲ್ಲಿರುವಂತಹ ಪರಸ್ಪರದ ವೈರುಧ್ಯ ಮಾತ್ರವೇ. ನಾವು ಯಾವಾಗ ರಂಗದಲ್ಲಿ ಕರ್ಣಾರ್ಜುನರಾಗಿ ಕಾಣ್ತೇವೆಯೋ ಅದೇ ರಂಗದಿಂದ ನಾವು ವಿರಮಿಸುವಾಗ ನಾವು ಆ ಒಂದು ಕೂಟದ ಕಲಾವಿದರಷ್ಟೇ. ಇಲ್ಲಿ ನಾವು ಹಗೆಗಳಾಗಿ ಕಾಣ್ತೇವೆ, ಆದರೆ ನಿಜ ಜೀವನದಲ್ಲಿ ನಾವು ಹಗೆಗಳಲ್ಲ. ಇವತ್ತು ಕರ್ಣ ಮಾಡಿದವನು ನಾಳೆ ಅರ್ಜುನ ಮಾಡಬಹುದು, ನಾಳೆ ಅರ್ಜುನ ಮಾಡಿದವನು ಇವತ್ತು ಕರ್ಣ ಮಾಡಿಯಾನು. ಯಾವ ರೀತಿಯಲ್ಲಿ? ಇದು ನಮ್ಮದಾದಂತಹ ಪಕ್ವತೆಗೆ ಒಂದು ಸಾಧನವಾಗಿರ್ತದೆ. ಅಂಥ ಒಂದು ಯಕ್ಷಗಾನದವನ್ನು ಇಂಥ ಒಂದು ಹಳ್ಳಿಯಲ್ಲಿ ಹೇಳಿದರು. ಒಬ್ಬರು ಸಂಪಾಜೆಯಿಂದ ಬಂದಿದ್ದರು ಅಂತೇಳಿ. ಅಲ್ಲಿಂದ ಅವರ ವೃತ್ತಿ ಜೀವನಕ್ಕೋಸ್ಕರವಾಗಿ ಬಂದವರು ಇಲ್ಲಿಯ 4 ಜನ, ಈಗ ನಮ್ಮ ಕಿಲ್ಲೆಯವರು ಹೇಳಿದರು, ನಾವೆಲ್ಲ ವಿದ್ವಾಂಸರಲ್ಲ, ವಿದ್ಯಾಭ್ಯಾಸ ನಮ್ಮಲ್ಲಿಲ್ಲ, ನಾವು ಮಧ್ಯಮ ವರ್ಗದ ಶ್ರಮಿಕರು ಅಂತೇಳಿ. ಪಂಡಿತರಿಂದ ಹಿಡಿದು ಪಾಮರರವರೆಗೆ ಒಂದು ಬೆಲೆಯನ್ನು ಕೊಟ್ಟಂತಹ ಕಲೆ ಇದ್ದರೆ ಅದು ಯಕ್ಷಗಾನ. ಈಗ ಕಿಲ್ಲೆಯವರು ಅವರ ಆ ಅನುಭವಗಳನ್ನು ಹೇಳಿದರು. ಅಭಿನಂದನೆ ಪಡೆಯೊಂದು ಪಾತೆರ್ನ ಗೌರವಾಧ್ಯಕ್ಷರು ರಾಮಯ್ಯ ಕಿಲ್ಲೆ ತನ್ನ ದುಃಖದ ಕಾಲಡ್ಲ ಯಕ್ಷಗಾನ ಸಂಘ ತಂಕ್ ಬೇರಿಸಗಾಯ ಉಂತುದು ಮಾನಸಿಕ ಧೈರ್ಯನು ಕೊರ್ತುನು ಪಣ ತೆರಿಪಾಯರು. ಈತ ಒಂಜಿ ಎಡ್ಡೆ ಒಂಜಿ ಸುಸಂಸ್ಕೃತ ಜವಣಿಯರು ಪಂಡ ಈ ಸಂಘದ ಸದಸ್ಯರು ಆನಿಡ್ದಿನಿ ಮುಟ್ಟಲ ಒವ್ವೇ ದುಶ್ಚಟಕ್ಕೆ ಬಲಿಯಾವಂದೆ ಸ್ವತಃ ಶ್ರಮಿಕೆರಾದ ಬೆಂದದು ತಮ್ಮ ಜೀವನದ ಒಂಜಿ ಪಾಲನೆ ಈ ಸಂಘಕ್ಕೆ ಅರ್ಪಣೆ ಮಲ್ತನಂಚಿನ ಏತು ಮಹಾಚೇತನಗಳು ಈ ಮೂಲ ಇತ್ತು ನಡೆದಾದು ಈತ ರೀತಿಯಿಂದ ಬುಳದ್ ಬರೀರ ಕಾರಣ ಅಂಡು ಇನಿ ಎಂಕ್ ಸನ್ಮಾನ ಮಲ್ತಿದ್ದು ನೆಕ್ ದುಂಬುಲನ ಗೌರವಿಸದೇರು ಅಂಡ್ ಇನಿ ಎಂಕ್ ಗೊತ್ತು ಜನ ಎಂಕ್ ಒಂಜಿ ಆಯ್ನ ಎಂಕ್ ಅನಿರೀಕ್ಷಿತ ಅನುಭವ ಯಾನು ಹೆಚ್ಚ ಪಾತಿನ ಮನಸ್ಸು ದಿಂಜಿದ ಬೈದಂಡು 2000 ಇಸವಿಡು ಯಾನು ಎನ್ನ ಜೀವನದ ಒಂಜಿ ಅಂಗವನ್ನು ಕಳೆ ಉಂಡೆ ಅಂತ ಪಂಡ ಎನ್ನ ಧರ್ಮಪತ್ನಿ ದೇವರನ್ನ ಪಾದ ಸೇರಿದು ರಡ್ಡು ಪಣ್ಣು ಜೋಕ್ಲೇನು ಮದುವೆ ಮಲ್ತು ಬರ್ತು ಒಂಜಿ ಆಣ್ಮಗನ ಪತ್ತೊಂದು ಯಾನು ಪುನಃ ಬರ್ತುಡು ಬಹಳ ಒಂಜಿ ಖಿನ್ನತೆ ಎಡುತ್ತೇನೆ. ಒಂಜಿ 2 ವರ್ಷ ಯಾನು ಜನಕ್ಕಲ್ನ ಒಟ್ಟಿಗೆ ಮೂಲೆಡು ಗುಂಪಾಪನ ಪರಿಸರಡು ಸಂದರ್ಭ ಇತ್ತು ಎಂಕ್ ಅನಿರೀಕ್ಷಿತ ಮರಣೊಡ್ದಾದ ಎಂಕ್ ದುಂಬು ತೋಜಿ 57 ವರ್ಷ ಪ್ರಾಯಡು ಒಂಜಿ ಆಣುಲೆಗೆ ವಿಧವಾ ಯೋಗ ವಿದುರಾಪನೆ ಪನ್ನೆಂಡಪ್ಪ ಕಂಚಿಲತ್ತಿಂಚಿಲತ್ ಅನ್ಪ ಸಂದರ್ಭಡು ದಿಕ್ಕೇ ತೋಚಂದು ಉಪ್ಪುನ ಪೊರ್ತುಡು ಯಾನು ದೇವರಡ ನಟ್ಟೊಂದು ಉಪ್ಪುನ ಪೊರ್ತುಡು ಎಂಕ್ ಬೆನ್ನೆಲುಬಾದಂಥದ್ದು ಎನ್ನನು ಉಂತಾಯಿನಂಚಿನ ಸಂಸ್ಥೆ ಬಂಡ ಈ ಯಕ್ಷಗಾನ ಸಂಘ ಎನ್ನ ಜೀವನದ ಮರಪುರತ್ತು. ಇಂದು ತನ್ನ ಕಲೆಗೆ ತಿಕ್ಕಿನ ಗೌರವ ಸಾಧನೆ ಮಲ್ಪೆರೆ ನನಲಾತು ಉಂಡು ತಂಕು ತೋಜಾಯಿನ ಪ್ರೀತಿಗೂ ಸೊಲ್ಮೆಲು ಪಣದು
ಮಾನಾದಿಗೆ ಪಡೆಯುವನ್ನ ವಿದ್ವಾನ್ ಪ್ರಮೋದ್ ಉಳ್ಳಾಲ್ ಸೊಲ್ಮೆಸಂದಾಯರು ಉಳ್ಳಾಳ್ತಿನ ಪಾದಾರವಿಂದಕ್ಕೆ ಅನ್ನ ಅರ್ಪಣೆ ಮನ್ಪೆ ಬಹುಶಃ ಬಹಳ ಪ್ರೀತಿದಿ ಇದು ನಾನು ಇನಿ ವೇದಿಕೆಡ್ ಅಧ್ಯಕ್ಷರು ಗೌರವಾಧ್ಯಕ್ಷರು ಪೂರ ಸರ್ವ ಸದಸ್ಯರು ಪ್ರೀತಿ ಜಿಂಜಿದು ಎಂಕ್ ನೆಟೆ ಉಡಲ್ ಜಿಂಜಿನ ಸೊನ್ಮಲೆನ ಮಂತೇರು ಆ ಸನ್ಮಾನ ನಾನು ಸ್ವೀಕಾರ ಮಂತದೆ ಮನಸ್ಸು ಜಿಂಜಿದು ಬೈದಂಡು ಸಂತೋಷ ಉಕ್ಕುದು ಬನ್ನಗ ಮಾತು ಮೌನವಾಪುಣಿಗೆ ಬಹುಶಃ ನೆಟೆ ಯಾನು ಹಲವಾರು ಶಿಷ್ಯಂದರು ಇಲ್ಲಿರು ಬಹಳ ಎನ್ನಡೆ ತಾಪುಂಡ ಆತ ಆ ವಿದ್ಯೆನೆ ಅನ್ನಕ್ಲೆ ಮನಪೂರ್ವಕವಾಗದು ಯಾನ ದಾನ ಮಂತೊಂದಲ್ಲೇ ಕಲ್ಪ ಹೊಂದಿಲ್ಲೆ ನನ್ನಲಾತ ಆ ದುರ್ಗಾ ಪರಮೇಶ್ವರಿಂಕ್ ಶಕ್ತಿನ ಕೊರಡು ಬಹುಶಃ ಈ ವೇದಿಕೆಡು ಮಂತಿನಂತಿಂತ ಸನ್ಮಾನಗ್ ಯಾನು ಚಿರಋಣಿ ಆದಿಲ್ಲೆ ಬಾಬು ಶಾಸ್ತನ ಸ್ಪೆಷಲ್ ಆದ ಯಾನರಿಗೆ ಶಿರಸ ಅಡ್ಡಬುರೊಂದು ಬೊಕ ಎನ್ನ ಹಿರಿಯರಾಯನಂಚಿಂತ ಅಣ್ಣೆ ಉಲ್ಲೇರು ಅರ್ನಲ ಪಾದಾವರಿಂದಕ್ಕೆ ಅಡ್ಡಬುರೊಂದು ಕಿನ್ಯ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಶ್ರೀಮತಿ ಮಾಲಿನಿ ನಾರಾಯಣ್ ಪೂಜಾರಿ ತಲಪಾಡಿ ಗ್ರಾಮ ಪಂಚಾಯತ್ ಸದಸ್ಯರು ವೈಭವ್ ಶೆಟ್ಟಿ ಉದ್ಯಮಿ ಭಾಸ್ಕರ್ ಕುಮಾರ್ ಕಟೀಲ್ ಮಾಲವಿನಿರಾದ ಲೇಸ್ಟ್ ಪಾಲ್ಪಡೆದು ವಾರ್ಷಿಕೋತ್ಸವದ ಅಂಗವಾದ ನಡಪಾಯಿನ ಪಂತಗೊಬ್ಬಡು ಗೆಂದಿನಕ್ಲೆಗ್ ಇನಾಮ್ಲ ನೊಪ್ಪಿಯಾಯಿರು ಹಾಲಿನ ಓಟ ದ್ವಿತೀಯ ಅಡಿಕೆ ಎಕ್ಕುವ ಓಟ ಪ್ರಥಮ ವೈಭವ್ ಶೆಟ್ಟಿ ದುಮ್ಮುದ ಇನಾಮ್ಲೇನು ನಮ್ಮ ಹಿರಿಯರು ಶ್ರೀಯುತ ಮೈಂದ ಪೂಜಾರ್ಲು ಕೊರಡು ಪಣದು ಏನೊಂದುಲ್ಲೆ 3 ಮತ್ತು 4ನೇ ತರಗತಿ ವಿಭಾಗ ಹಿತೇಶ್ ಅಡಿಕೆ ಓಟ ಪ್ರಥಮ ನಿಂಬೆ ಚಮಚ ಪ್ರಥಮ 100 ಮೀಟರ್ ಓಟ ಪ್ರಥಮ ತೃತೀಯ ರಿಷಿಕಾ ಅಡಿಕೆ ಓಟ ತೃತೀಯ ನಿಂಬೆ ಚಮಚ ತೃತೀಯ 100 ಮೀಟರ್ ಓಟ ದ್ವಿತೀಯ ಪಾಸಿಂಗ್ ದಿ ಬಾಲ್ ದ್ವಿತೀಯ ಚಿರಾಯು 100 ಮೀಟರ್ ಓಟ ತೃತೀಯ 3 ಕಾಲಿನ ಓಟ ದ್ವಿತೀಯ ಮನೀಶ್ ನಿಂಬೆ ಚಮಚ ತೃತೀಯ 3 ಕಾಲಿನ ಓಟ ರತ್ನಾಕರ್ ಆಳ್ವ ಬೊಕ್ಕ ಬಳಗದಕ್ಲು ಯಕ್ಷಗಾನ ಶೈಲಿಡು ಪ್ರಾರ್ಥನೆ ಪಂಡಿರು ಸಂಚಾಲಕರು ಬಾಬು ಶ್ರೀಶಾಸ್ತ ಕಿನ್ಯ ಸಭೆನೆತ್ಕೊಂದು ಪ್ರಾಸ್ತಾವಿಕ ಪಾತ್ರ ಪಂಡಿರು ಕಾರ್ಯದರ್ಶಿ ಹಂಸರಾಜ್ ವರದಿ ಮಂಡಿಸಾಯರು ಶ್ರೀಮತಿ ವಿನಿತಾ ಮೋಹನ್ ದಾಸ್ ಬೊಕ್ಕ ಶ್ರೀಮತಿ ಮಧು ಕಿಶನ್ ಸಮ್ಮಾನ ಪತ್ರನ ಓದಿಯರು ಹರ್ಷಿತ್ ಇನಾಮ್ಲದ ವರದಿನ ಓದಿಯರು ವಿದ್ಯಾಧರ್ ಶೆಟ್ಟಿ ಪೊಸಕುರಲ್ ಬೊಕ್ಕ ರಮೇಶ್ ಆಳ್ವದೇವಿಪುರ ಸಭೆ ಸ್ಥಾರಿಕೆ ಮಾಡ್ತೇರು ಸಂಘದ ಅಧ್ಯಕ್ಷರು ಶಾರದಾ ವಿದ್ಯಾಲಯದ ಪ್ರಾಂಶುಪಾಲರು ಮೋಹನ್ ದಾಸ್ ಸೊಲ್ಮೆಸಂದಾಯರು ಸುದ್ದಿಗೊಂಚಲಿಗೆ ಸ್ವಾಗತ. ಮುಕ್ಕಚ್ಚೇರಿ ಹೈದರಾಲಿ ನಗರ ರಾಯಲ್ ಫೌಂಡೇಶನ್ ವತಿಯಿದೆ ಮಂಗಳೂರು ಹೈಲ್ಯಾಂಡ್ ಆಸ್ಪತ್ರೆ ಪಕ್ಕ ದೇರ್ಲಕಟ್ಟೆ ಏನೋಪಾಯ ಆಸ್ಪತ್ರೆದ ಒಟ್ಟು ಸೇರಿಗೆಡೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ 9 ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡೆ ಐತಾರ ನಡೆತಂದೆ. ಮುಕ್ಕಚೇರಿ ಹೈದರಾಲಿ ನಗರ ರಾಯಲ್ ಫೌಂಡೇಶನ್ ವತಿರ್ದು ಕುಡ್ಲಾ ಹೈಲ್ಯಾಂಡ್ ಆಸ್ಪತ್ರೆ ಬೊಕ್ಕ ದೇರ್ಲಕಟ್ಟೆ ಏನಪೊಯ್ಯ ಆಸ್ಪತ್ರೆದ ಒಟ್ಟು ಸೇರಿಗೆಡು ಉಚಿತ ಆರೋಗ್ಯ ತಪಾಸಣಾ ಶಿಬಿರನು 9 ಕೆರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಡು ಐತಾರ ನಡಪಾಯರು ಉಳ್ಳಾಲ ನಗರಸಭಾ ಸದಸ್ಯರು ಮೊಹಮ್ಮದ್ ಮುಕ್ಕಚೇರಿ ಬೊಕ್ಕ ಉಳ್ಳಾಲ ಪೊಲೀಸ್ ಠಾಣಾ ಸರ್ಕಲ್ ಇನ್ಸ್ಪೆಕ್ಟರ್ ಬಾಲಕೃಷ್ಣ ಕಾರ್ಯಕ್ರಮದ ಪಾಲ್ಪಡೆದು ಶುಭಾಶಯದ ಪಾತ್ರ ಪಂಡಿರು. ಇದು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಮತ್ತೆ ಇಂಡಿಪೆಂಡೆನ್ಸ್ ಡೇ ದಿವಸ ಕೂಡ ಇವರು ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆಯ ಪೊಲೀಸ್ ಅಧಿಕಾರಿಗಳನ್ನು ತಂದು ಇಡೀ ಊರಿನವರನ್ನು ತಂದು ಈ ಒಂದು ರಾಯಲ್ ಫೌಂಡೇಶನ್ ಬಹಳ ಅದ್ಭುತವಾಗಿ ಈ ಯುವಕರು ಇಂತಹ ಸಮಾಜಮುಖ ಕಾರ್ಯಕ್ರಮದಲ್ಲಿ ತೊಡಗಿರುವುದು ಸಾಗಣಿ. ಬಿಕಾಸ್ ನೌಡೇಸ್ ಮಾನಸಿಕ ಆರೋಗ್ಯ STM ಇತರ ಇದರಲ್ಲಿ ಯುವ ಸಮಾಜ ತೊಡಗಿರತಕ್ಕಂಥ ಸಂದರ್ಭದಲ್ಲಿ ನಮ್ಮ ಈ ಯುವಕರು ಕಷ್ಟಪಟ್ಟು ದುಡಿದು ಭಾರತದಲ್ಲಿ ಒಂದು ದಿನ ರಜೆ ಇರುವಾಗ ಇಂತಹ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿರುವುದು ಈ ಒಂದು ನಮ್ಮ ಸಂಘ ಇವರ ಮುಂದೆಯೂ ಕೂಡ ಒಳ್ಳೆಯ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಈ ಉಳ್ಳಾಳ ನಾನಾದ್ರೂ ಭಾವಿಸ್ತೀನಿ ನಿಜ ಫ್ರೀ ಮೆಡಿಕಲ್ ಕ್ಯಾಂಪ್ ಅಂತೂ ಮಾಡ್ತಾ ಇದ್ರಿ, ಒಳ್ಳೆ ಕಾರ್ಯಕ್ರಮ. ನಾನು ಉಳ್ಳಾಳವನ್ನು ಸಮಗ್ರವಾಗಿ ನಾನು ನೋಡಿದಾಗ ಇದೊಂದು ಆರೋಗ್ಯದ ಧಾಮ ಅಂತ ಏನಾದ್ರು ಕರೀತೀನಿ ನಾನು, ಆರೋಗ್ಯ ಧಾಮ ಉಳ್ಳಾಳ. ಯಾಕೆಂದ್ರೆ ಹೆಚ್ಚು ಮೆಡಿಕಲ್ ಕಾಲೇಜು, ಹೆಚ್ಚು ಆರೋಗ್ಯ ಸಂಬಂಧಪಟ್ಟಂತ ಕಟ್ಟಡಗಳು ಹೆಚ್ಚು ಇರುವಂಥದ್ದು ಉಳ್ಳಾಳ ತಾಲೂಕಿನಲ್ಲಿ. ಹಾಗೆ ಉಳ್ಳಾಳದಲ್ಲಿ ಉತ್ಪತ್ತಿಯಾಗುವಂತ ವೈದ್ಯಾಧಿಕಾರಿಗಳು, ನರ್ಸು ಇನ್ಯಾವ ತಾಲೂಕಲ್ಲೂ ಇಷ್ಟೊಂದು ಇಲ್ಲ. ಅಷ್ಟು ಉಳ್ಳಾಳ ಅಂದ್ರೆ ಒಂದು ಆರೋಗ್ಯಕ್ಕೆ ಒಂದು ಶಕ್ತಿ.
ವಿಶೇಷವಾಗಿ ಪಕ್ಕದ ನೆರೆ ರಾಜ್ಯ ಆದಂಥ ಕೇರಳದವರು ಬಂದು ಹೆಚ್ಚು ಕಲಿತು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಒಂದು ಆರೋಗ್ಯದ ಬಗ್ಗೆ ಒಂದು ಕಾಳಜಿ, ಒಂದು ಯಾವ ರೀತಿ ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ಕಾಳಜಿ ವಹಿಸಿ ವಿದ್ಯೆಯನ್ನು ಪಡೆದಂಥ ಒಂದು ತಾಲೂಕು ಇಲ್ಲಿದ್ದಾಳೆ. ಇವತ್ತು ಎನ್ನಪ್ಪಯ್ಯ ಆಗ್ಬೋದು, KS ಹೆಗಡೆ, ಕಣಚೂರ್ ಮತ್ತೆ ಬೇರೆ ಬೇರೆ ಕಾಲೇಜುಗಳು ಇಲ್ಲಿ ತಲೆ ಎತ್ತಿ ಒಂದು ಸಾರ್ವಜನಿಕ ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದೆ. ಇವತ್ತು ಅದೇ ರೀತಿ ರಾಯಲ್ ಫೌಂಡೇಶನ್ ಅವರವರು ವಿಶೇಷವಾಗಿ ಇಲ್ಲಿ ಮುಖಚೇರಿ ಸುತ್ತಮುತ್ತ ನಾಗರಿಕ ಜನಗಳಿಗೆ ಒಂದು ಮೆಡಿಕಲ್ ಕ್ಯಾಂಪ್ ಮಾಡ್ತಾ ಇದ್ದಾರೆ. ಅದನ್ನು ಹೆಚ್ಚು ಸದುಪಯೋಗ ಪಡಿಸಬೇಕು. ಮತ್ತೆ ವೈದ್ಯಾಧಿಕಾರಿಗಳು ಒಂದು ಒಳ್ಳೆ ರೀತಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟು ತಮ್ಮಲ್ಲಿ ಆದಂಥ ಮಾರ್ಗದರ್ಶನವನ್ನು ನೀಡಿ ಹೆಚ್ಚಿನ ಟ್ರೀಟ್ಮೆಂಟ್ಗೆ ಬೇರೆ ಹಾಸ್ಪಿಟಲ್ಗೆ ತಾವು ಕಳಿಸೋದ್ರ ಮೂಲಕ ಅವರಿಗೆ ಒಂದು ಕಾಯಿಲೆಯನ್ನು ಪತ್ತೆ ಹಚ್ಚಿ ಒಂದು ವೈದ್ಯಕೀಯ ಚಿಕಿತ್ಸೆ ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಕುಂಪಲ ನೂರಾನಿ ಯತೀಮ್ ಖಾನ್ ಅಧ್ಯಕ್ಷರು, US ಅಬೂಬಕರ್ ಹಾಜಿ, ಉಳ್ಳಾಲ ನಗರಸಭೆ ಸದಸ್ಯರು ಖಲೀಲ್ ಇಬ್ರಾಹಿಂ, ಅಶ್ರಫ್, ಗುತ್ತಿಗೆದಾರರು ಮೊಹಮ್ಮದ್ ಹನೀಫ್, ಡೈಮಂಡ್ ಸ್ಪೋರ್ಟ್ಸ್ ಕ್ಲಬ್ ಅಧ್ಯಕ್ಷರು ಅಬ್ದುಲ್ ರಜಾಕ್ ಶರ್ಮತ್, ರಾಯಲ್ ಫೌಂಡೇಶನ್ ಕಾನೂನು ಸಲಹೆಗಾರರು ಯೂಸುಫ್ ವಕ್ತಾರ್, ಎನಪೋಯ ಡೆಂಟಲ್ ಕಾಲೇಜ್ನ ಪಬ್ಲಿಕ್ ಹೆಲ್ತ್ ಡೆಂಟಿಸ್ಟ್ರಿ ವಿಭಾಗದ ಪ್ರಾಧ್ಯಾಪಕರು ಡಾಕ್ಟರ್ ಲಿಫುಟ್, ಹೈಲ್ಯಾಂಡ್ ಆಸ್ಪತ್ರೆದ ಡಾಕ್ಟರ್ ಹಸನ್ ಮುಬಾರಕ್, ಡಾಕ್ಟರ್ ಸೌಹಾನ್ ಆತುಫ್, ಡಾಕ್ಟರ್ ವರ್ಷಾ ಶಂಕರ್, ಡಾಕ್ಟರ್ ಅಹಮದ್ ಜಿಲ್ಶನ್, ಡಾಕ್ಟರ್ ತುಷಾರ್ ಇಂಚಿತಿ ಪ್ರಮುಖರು ಪಾಲ್ಪಡೆದಿದ್ದರು. ರಾಯಲ್ ಫೌಂಡೇಶನ್ ಅಧ್ಯಕ್ಷರು ತೌಸಿ ಪಾಲಿ ಪ್ರಾಸ್ತಾವಿಕವಾದ ಪಾತೆರ್ದು ಸಭೆ ನೆತ್ಕೊಂಡರು. ಸಲಾಂ ಮದನಿ ಸಭೆ ಸ್ಥಾರಿಕೆ ಮಲ್ತೇರು. ಸುದ್ದಿಗೊಂಚಲಿಗೆ ಸ್ವಾಗತ. ಹರೇಕಳ ವರೇಕಲ ಸನಿಲ್ ಕುಟುಂಬದ ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬಕ್ಕ ಧೂಮಾವತಿ ಬಂಟಬಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ನಾಗಬ್ರಹ್ಮ ಮೂಲಸ್ಥಾನಡು 21ನೇ ವಾರ್ಷಿಕ ನೇಮೋತ್ಸವದ ಅಂಗವಾದ ಐತಾರ ರಾತ್ರಿ ಮೈಸಂದಾಯ ದೈವ ಬಕ್ಕ ಜೋಮಾದಿ ಬಂಟ ದೈವಲದ ನೇಮೋತ್ಸವ ನಡೆತಂಡು. ಹರೇಕಲ ವರೇಕಲ ಸನಿಲ್ ಕುಟುಂಬದ ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬೊಕ್ಕ ಧೂಮಾವತಿ ಬಂಟ ಬೊಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ ಮುತಾಲಿಕೆಡು ಶ್ರೀ ನಾಗಬ್ರಹ್ಮ ಮೂಲಸ್ಥಾನಡು 21ನೇ ವಾರ್ಷಿಕ ನೇಮೋತ್ಸವದ ಸಂಭ್ರಮಲು ಐತಾರ ಬೊಕ್ಕ ಸೋಮವಾರ ನಡೆತಂಡು. ಐತಾರ ಕಾಂಡೆ ನಾಗಬ್ರಹ್ಮ ದೇವರು ಬೊಕ್ಕ ಪರಿವಾರ ದೇವರಿಗೆ ತಂಬಿಲ ಆರಾಧನೆಯಾದ ಶುದ್ಧ ಕಲಶ ಹೋಮ ನಡೆತಂಡು. ರಾತ್ರೆಡು ಮೈಸಂದಾಯ ದೈವ ಬೊಕ್ಕ ಜುಮಾದಿ ಬಂಟ ದೈವಲೆಗ್ ನೇಮೋತ್ಸವ ನಡೆತಂಡು.
ಶ್ರೀ ನಾಗಬ್ರಹ್ಮ ಮೂಲಸ್ಥಾನದ ವ್ಯವಸ್ಥಾಪಕರು ವರದ್ ರಾಜ್ ಸನಿಲ್, ಹಿರಿಯರು ಎ ಉಮೇಶ್ ಸನಿಲ್, ಗೋರಕ್ಷಾ ದಂಡು ಚೆಪ್ಪು, ಶ್ರೀ ನಾಗಬ್ರಹ್ಮ ಮೂಲಸ್ಥಾನ ಬೊಕ್ಕ ಧೂಮಾವತಿ ಬೊಕ್ಕ ಪರಿವಾರ ದೈವಲದ ಸೇವಾ ಟ್ರಸ್ಟ್ದ ಅಧ್ಯಕ್ಷರು, ಸರ್ವ ಸದಸ್ಯರು ಬೊಕ್ಕ ಕುಟುಂಬಸ್ಥರು ನೇಮೋತ್ಸವಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಒಕ್ಕೂಟ ಜೋಕ್ಲನ ಹಕ್ಕಲದ ಮಾಸೋತ್ಸವ ಸಮಿತಿ 2023-24 ಪಡಿ ಕುಡ್ಲ, ದಕ್ಷಿಣ ಕನ್ನಡ ಶಾಲಾ ಶಿಕ್ಷಣ ಬಕ್ಕ ಸಾಕ್ಷರತಾ ಇಲಾಖೆ, ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪೊಲೀಸ್ ಉಪಾಯುಕ್ತರ ಕಚೇರಿ, ಕುಡ್ಲ ನಗರ ದಕ್ಷಿಣ ವಲಯ, ತೊಕ್ಕೋಟು ಪೆರ್ಮಣ್ಣೂರು ಸೈನ್ಸ್ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಡು ಶಿಕ್ಷಕರ ಬಕ್ಕ ಪೋಷಕರಿಗೆ ಜೋಕ್ಲಿನ ರಕ್ಷಣೆ ಪೋಕ್ಸೋ ಬಕ್ಕ ಸಂಬಂಧಿತ ಕಾನೂನು ಬಗೆಟ್ ಮಾಹಿತಿ ಕಾರ್ಯಕ್ರಮನ ಶನಿವಾರ ನಡಪಾಯಿರು. ದಕ್ಷಿಣ ಕನ್ನಡ ಜಿಲ್ಲೆ ಶಿಕ್ಷಣ ಸಂಪನ್ಮೂಲ ಕೇಂದ್ರದ ಒಕ್ಕೂಟ ಜೋಕ್ಲಿನ ಹಕ್ಕಲದ ಮಾಸೋತ್ಸವ ಸಮಿತಿ 2023-24 ಕುಡ್ಲಾಪಾಡಿ, ದಕ್ಷಿಣ ಕನ್ನಡ ಶಾಲಾ ಶಿಕ್ಷಣ ಬೊಕ್ಕ ಸಾಕ್ಷರತಾ ಇಲಾಖೆ, ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ, ಪೊಲೀಸ್ ಉಪ ಆಯುಕ್ತರ ಕಚೇರಿ, ಕುಡ್ಲ ನಗರ ದಕ್ಷಿಣ ವಲಯ, ತೊಕ್ಕೋಡು ಪೆರ್ಮನೂರು ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆದ ಒಟ್ಟು ಸೇರಿಗೆಡು ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲೆಡು ಶಿಕ್ಷಕರಿಗೆ ಬೊಕ್ಕ ಪೋಷಕರಿಗೆ ಜೋಕ್ಲಿನ ರಕ್ಷಣೆ ಪೋಕ್ಸೋ ಬೊಕ್ಕ ಸಂಬಂಧಿತ ಕಾನೂನುದ ಬಗೆಟ್ ಮಾಹಿತಿ ಕಾರ್ಯಕ್ರಮನು ಶನಿವಾರ ನಡಪಾಯಿರು. ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಈಶ್ವರ್ HR ಮಾಹಿತಿ ಕಾರ್ಯಕ್ರಮನು ಉದಿಪನ ಮಲ್ತದ ಪ್ರತಿಯೊಂದು ಶಾಲೆಡ್ಲ ಜೋಕ್ಲಿನ ರಕ್ಷಣಾ ಸಮಿತಿನ ರಚಿಸಾದ ಕಡ್ಡಾಯವಾದ ಸಮಿತಿನ ಅನುಷ್ಠಾನ ಮಲ್ಪೋಡು. ವಿದ್ಯಾರ್ಥಿಗಳ ಮಿತ್ತದ ದೌರ್ಜನ್ಯ ಬೊಕ್ಕ ಪೋಕ್ಸೋ ಕಾಯ್ದೆದ ಬಗೆಟ್ ಜೋಕ್ಲಿಗೆ ತೆರಿಪಾವನವು ಶಾಲದ ಮುಖ್ಯ ಶಿಕ್ಷಕರ್ನ ಕರ್ತವ್ಯ ಆದಿತದ. ನಮ್ಮ ಜೋಕ್ಲಿನ ಭವಿಷ್ಯ ನಮ್ಮ ಕೈಟುಂಡು ಪಂಡದ ತೆರಿಪಾಯಿರು. ಇವತ್ತಿನ ದಿನದಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸಬೇಕಾಗ್ತದೆ. ಇವತ್ತಿನ ದಿನಗಳಲ್ಲಿ ಬಾಲ ಕಾರ್ಮಿಕರನ್ನಾಗಿ ಮಾಡಬೇಡಿ, ಮತ್ತು ಮಕ್ಕಳನ್ನು ಶೌಚಾಲಯ ಈ ಥರದ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಬಳಸ್ಕೋಬಾರ್ದು ಅಂತ ಇಲಾಖೆಯು ಕೂಡ ಆದೇಶವನ್ನು ಮಾಡಿದೆ. ಆದರೂ ಕೂಡ ನಾವು ಕೆಲವು ಸಂದರ್ಭಗಳಲ್ಲಿ ಮಕ್ಕಳನ್ನು ನಾವು ಇತರ ಕೆಲಸ ಕಾರ್ಯಗಳಿಗೆ ನಾವು ನೇಮಿಸುವಂತಹ ಇದನ್ನು ಕೆಲಸವನ್ನು ಮಾಡ್ತೀವಿ. ದಯಮಾಡಿ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಕೂಡ ಅವರಿಗೆ ಶಿಕ್ಷಣ ಖುಷಿಯಾಗಿ ಶಿಕ್ಷಣವನ್ನು ಪಡೆಯಬೇಕೇ ಹೊರತು ಯಾವುದೇ ಇತರ ಕೆಲಸ ಕಾರ್ಯಗಳಿಗೆ ಮಕ್ಕಳನ್ನು ತೊಡಗಿಸಬಾರದು ಎಂಬುದಾಗಿ ತಿಳಿಸ್ತೀನಿ. ಜೊತೆಗೆ ಪೋಕ್ಸೋ ಕಾಯ್ದೆ ಬಗ್ಗೆ ಸವಿವರವಾಗಿ ತಿಳಿಸ್ತಾರೆ, ಅದನ್ನೆಲ್ಲ ಬರ್ಕೋಬೇಕು. ದಯಮಾಡಿ ಬರ್ಕೊಂಡು ನಿಮ್ಮ ಶಾಲೆಯಲ್ಲೂ ಕೂಡ ಫಲಕದಲ್ಲಿ ಇದು ಮಾಡಬೇಕು, ಪ್ರಕಟಿಸಬೇಕು. ಮಕ್ಕಳು ಕೆಲವು ಹೇಳ್ಕೊಳ್ಳೋದಿಲ್ಲ, ಅವ್ರ ಮೇಲಾಗುವಂತಹ ಕೆಲವು ದೌರ್ಜನ್ಯಗಳನ್ನು ಮಕ್ಕಳು ವ್ಯಕ್ತಪಡಿಸೋದಿಲ್ಲ, ಭಯವನ್ನು ಪಡ್ತಾರೆ. ಹಾಗಾಗಿ ಆ ಮಕ್ಕಳಲ್ಲಿ ನಾವು ಧೈರ್ಯವನ್ನು ತುಂಬಬೇಕು. ಯಾವ ರೀತಿ ಇರಬೇಕು, ಯಾವ ರೀತಿ ಕಲಿಬೇಕು, ಯಾವ ರೀತಿ ಯಾರಾದರೂ ಕೆಟ್ಟದಾಗಿ ವರ್ತಿಸಿದರೆ ಅವರ ಪಾತ್ರ ಏನು, ಪ್ರತಿಯೊಂದನ್ನು ಕೂಡ ನೀವು ಪ್ರತ್ಯೇಕವಾಗಿ ಮಕ್ಕಳಿಗೆ ನಾವು ತಿಳಿಸ್ಬೇಕಾಗ್ತದೆ. ಇಲ್ಲ ಅಂತಂದರೆ ಆ ಮಕ್ಕಳ ಮೇಲೆ ಆಗುವಂಥ ಹಲವಾರು ದೌರ್ಜನ್ಯಗಳು ಮುಚ್ಚಿ ಹೋಗುವುದನ್ನು ನೀವೆಲ್ಲ ಕಾಣ್ತಾ ಇದ್ದೀವಿ. ಅದಾಗಬಾರ್ದು. ಆ ಮಕ್ಕಳು ಒಂದು ಮಾತಿದೆ, ನಿಮಗೆಲ್ಲ ಗೊತ್ತಿದೆ, ನಾವು ನೀವೆಲ್ಲ ಹೇಳಿದ್ದೀವಿ, ನಮ್ಮ ಮಕ್ಕಳು ನಮಗೆ ಅನ್ನವನ್ನು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ, ನಮ್ಮ ಮಕ್ಕಳು ನಮಗೆ ಅನ್ನವನ್ನು ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ. ನಮ್ಮ ಶಾಲೆಯಲ್ಲಿರುವಂಥ ಮಕ್ಕಳು ನಮಗೆ ಅನ್ನವನ್ನು ನೀಡ್ತಾ ಇದ್ದಾರೆ. ಅದನ್ನು ಯಾವತ್ತೂ ನಮ್ಮ ಮನಸ್ಸಲ್ಲಿ ಇಟ್ಕೋಬೇಕು. ಆ ಮಕ್ಕಳಿರೋದ್ರಿಂದ ನಾವಿವತ್ತು ನಮ್ಮ ಹೆಂಡತಿ ಮಕ್ಕಳು ನಾವು ನೆಮ್ಮದಿಯಾಗಿ ಜೀವನವನ್ನು ಮಾಡ್ತಾಯಿದ್ದೀವಿ. ಅದನ್ನ ಯಾವತ್ತೂ ಮನಸ್ಸಲ್ಲಿ ಇಟ್ಕೋಬೇಕು. ಹಾಗಾಗಿ ಆ ಮಕ್ಕಳ ಕಡೆ ತಾವುಗಳೆಲ್ಲ ಜವಾಬ್ದಾರಿಯನ್ನು ವಹಿಸ್ತೀರ. ನಮ್ಮ ಮಂಗಳೂರಿನಲ್ಲಿರುವಂಥ ಎಲ್ಲ ಶಿಕ್ಷಣ ಸಂಸ್ಥೆಯ ಆಡಳಿತ ಮಂಡಳಿಯವರು, ಶಿಕ್ಷಕ ವೃಂದದವರು ಎಲ್ಲರೂ ಕೂಡ ನೀವು ಕಾಳಜಿಯನ್ನು ವಹಿಸ್ತಾ ಇದ್ದೀರಾ. ಪೆರ್ಮನೂರು ಸಂತ ಸೆಬೆಸ್ಟಿಯನ್ನರ ಧರ್ಮ ಕೇಂದ್ರದ ಪ್ರಧಾನ ಧರ್ಮಗುರುಗಳು ವಂದನ್ಯ ಫಾದರ್ ಸಿಪ್ರಿಯಾನ್ ಪಿಂಟೋ ಗುರ್ಕಾರ್ಮೆದ ಪಾತ್ರ ಪಂಡೇರು. ಇವತ್ತು ಪುನಃ ಏನು ಕೇಳಬೇಕು, ಎಷ್ಟು ಕೇಳಿದ್ದೇವೆ, ಇದೆಲ್ಲ ಕೇಳಲಿಕ್ಕೆ ಕಷ್ಟ, ಪ್ರಾಕ್ಟೀಸ್ ಮಾಡಲಿಕ್ಕೆ ಇನ್ನೂ ಕಷ್ಟ. ಒಟ್ಟಿಗೆ ಮಕ್ಕಳ ರಕ್ಷಣೆ ಬಗ್ಗೆ ಏನೆಲ್ಲ ಸರ್ಕಾರದ ವತಿಯಿಂದ ಆಗುತ್ತಾ ಇದೆ, ಇದಕ್ಕಾಗಿ ನಾವು ಸಂತೋಷ ಪಡೋಣ. ಪಾಡಿ ಸಂಸದ ಕಾರ್ಯನಿರ್ವಹಣಾಧಿಕಾರಿ ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಅಧ್ಯಕ್ಷರು ರೆನ್ನಿ ಡಿಸೋಜಾ ಜೋಕ್ಲಿನ ರಕ್ಷಣೆ ಪೋಕ್ಸೋ ಬಗೆಟ್ ಶಿಕ್ಷಕರಿಗೆ ಬೊಕ್ಕ ಪೋಷಕರಿಗೆ ಮಾಹಿತಿ ಕೊರಿಯರು. ಕಲಿತಾ ಇದ್ದಾರೆ. ಆದರೆ ನೀವು ಪರ್ಸೆಂಟೇಜ್ ಲೆಕ್ಕ ನೋಡಿದ್ರೆ ಎಲ್ಲ ಮಕ್ಕಳು ಯಾವುದೇ ರೀತಿಯಲ್ಲಿ ತೊಂದರೆ ಕೊಡುವಂಥದ್ದಿಲ್ಲ, ತುಂಬ ಮಕ್ಕಳು ಕಲಿತಾ ಇದ್ದಾರೆ. ಅದು ಕೆಲವೊಂದು ಪರ್ಸೆಂಟ್ ಮಕ್ಕಳು ಬಿಹೇವಿಯರ್ ಪ್ರಾಬ್ಲಮ್ ಇದೆ, ಆಟಿಟ್ಯೂಡ್ ಪ್ರಾಬ್ಲಮ್ ಇದೆ, ಡಿಸಿಪ್ಲಿನ್ ಪ್ರಾಬ್ಲಮ್ ಇದೆ, ಸ್ಲೋ ಲರ್ನಿಂಗ್ ಇದೆ. ಇದು ನಮ್ಮ ಶಿಕ್ಷಕರ ದೊಡ್ಡ ಸಮಸ್ಯೆ ಆಗ್ತದೆ. ಯಾಕೆಂದರೆ
ಅವರ ಕೆಲಸವೇನೆಂದರೆ ಮಕ್ಕಳಿಗೆ ಶಿಕ್ಷಣ ಕೊಡುವಂಥದ್ದು. ಸೊ ಇಲ್ಲಿ ಏನಾಗ್ತದೆ ಅಂದರೆ ಎರಡನೇ ಚಾಲೆಂಜ್ ಈಗ ಶಿಕ್ಷಕರಿಗಿರೋದು ಏನು, ಆ ಶಿಕ್ಷಕರು ಯಾವುದಕ್ಕೆ ಟ್ರೈನಿಂಗ್ ಪಡ್ಕೊಂಡಿದ್ದಾರೆ ಅಂದರೆ ಹೇಗೆ ಕಲಿಸೋದು ಅಂತ, ಲರ್ನಿಂಗ್ ಸೈಕಾಲಜಿ ಕಲಿಸಿದ್ದಾರೆ ಅಥವಾ ಹೇಗೆ ಪಾಠ ಮಾಡೋದು ಕಲಿಸಿದ್ದಾರೆ. ಆದರೆ ಅವರ ವರ್ತನೆಗಳ ಬಗ್ಗೆ, ಅವರ ಆ್ಯಟಿಟ್ಯೂಡ್ ಬಗ್ಗೆ ಅವರಿಗೆ ತರಬೇತಿ ಆಗಿಲ್ಲ. ಅದು ನಾನು ಹೇಳ್ತೇನೆ. ಬಹುಶಃ ನೀವು ಕೆಲವರು ತರಬೇತಿ ಪಡೆದಿರ್ಬೋದು, ನೀವು ಯಾವುದಕ್ಕೆ D.Ed ಮಾಡಿದಿರ್ಬೋದು, B.Ed ಮಾಡಿರ್ಬೋದು. B.Ed ಅಲ್ಲಿ ಏನು ಕಲಿಸ್ತಾರೆ, ಹೇಗೆ ಪಾಠ ಮಾಡಬೇಕು, ಯಾವ ಮೆಥಡಾಲಜಿ ಯೂಸ್ ಮಾಡಬೇಕು, ಯಾವ ಲೆಸನ್ ಮಾಡಬೇಕು. ನಿಮಗೆ ಎಲ್ಲಿಯಾದರೂ ಬಿಹೇವಿಯರ್ ಪ್ರಾಬ್ಲಮ್, ಕೌನ್ಸಿಲಿಂಗ್ ಅಥವಾ ಸೈಕಾಲಜಿ ಕಲಿಸಿದಾರಾ? ಇಲ್ಲ, ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಬಂದಿರ್ಬೋದು. ಈಗ ಎರಡು ಸಮಸ್ಯೆ ಬಂತು. ಒಂದು ಪೋಷಕರು ತಮ್ಮ ಮಕ್ಕಳನ್ನು ಚೆನ್ನಾಗಿ ನೋಡ್ತಾ ಇದ್ದಾರೆ, ಆಗ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳು ಶಾಲೆಯಲ್ಲಿ ಕೆಲವು ಚಾಲೆಂಜಸ್ ಮಾಡ್ತಾರೆ. ಈ ಚಾಲೆಂಜಸ್ ಮಾಡುವಾಗ ಪೋಷಕರೇನು ದೊರೆದು ಶಾಲೆಗೆ ಕಳಿಸಿಬಿಟ್ರೆ ಆಯಿತು, ಅವರೆಲ್ಲ ನೋಡ್ಕೊಳ್ತಾರೆ ಅಂತ. ಆದರೆ ಶಾಲೆಗೆ ಬಂದಾಗ ಎಲ್ಲ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಸುಧಾರಿಸಲು ಶಿಕ್ಷಕರಿಗೂ ಸಾಧ್ಯವಿಲ್ಲ. ಯಾಕೆ ಅಂದರೆ ಅವರಿಗೆ ತರಬೇತಿ ಸಿಕ್ಕುವುದು ಯಾಕೆ ಅಂದರೆ ಹೇಗೆ ಚೆನ್ನಾಗಿ ಪಾಠ ಮಾಡಬೇಕು, ಹೇಗೆ ಚೆನ್ನಾಗಿ ಅವರ ನೋಟ್ಸ್ ತಿದ್ದಬೇಕು, ಹೇಗೆ ಅವರ ಸ್ಕಿಲ್ ಡೆವಲಪ್ ಮಾಡಬೇಕು, ಹೇಗೆ ಅವರನ್ನು ಆಟಿಟ್ಯೂಡ್ ಅಥವಾ ಅವರ ಬಿಹೇವಿಯರನ್ನು ನೋಡ್ಕೊಳ್ಬೇಕು ಅಂತ. ಆ ಮಕ್ಕಳು ಸಮಸ್ಯೆಗೆ ಬಂದಾಗ ಅದನ್ನು ಅವರಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಾವು ತುಂಬ ನಿರೀಕ್ಷೆ ಮಾಡ್ತೇವೆ ಶಿಕ್ಷಕರಿಂದ, ಅದು ಶಿಕ್ಷಕರು ಸರಿ ಪಾಠ ಮಾಡೋದಿಲ್ಲ, ಹಾಗೆಲ್ಲ. ಅದು ವಿಷಯವೇನೆಂದರೆ ಮಕ್ಕಳಲ್ಲಿ ಮನೆಯಿಂದ ಕೆಲವೊಂದು ಆರೈಕೆ ಪೋಷಣೆ ಸರಿಯಾಗಿ ಸಿಗದಿದ್ದರೆ ಅಥವಾ ಊರಿನ ಅಥವಾ ಪಿಯರ್ ಗ್ರೂಪ್ಸ್ ಅವರ ಗುಂಪಿನ ಮಧ್ಯೆಯಿಂದ ಏನಾದರೂ ಇನ್ಫ್ಲುಯೆನ್ಸ್ ಆದರೆ ಅದು ಶಾಲೆಯಲ್ಲಿ ರಿಫ್ಲೆಕ್ಟ್ ಆಗುವಾಗ ಆ ಶಾಲೆಯಲ್ಲಿ ಮಕ್ಕಳನ್ನು ಬೆಳೆಸುವ ಸಂದರ್ಭದಲ್ಲಿ ನಾವು ಅವರ ನೆಲೆಯಲ್ಲಿ ಬೆಳೆಸಬೇಕಾದ್ರೆ ಟೀಚರ್ಸ್ಗೂ ಸಹ ಇದು ನೀವು ಒಪ್ತೀರಿ ಅಂತ ಅನಿಸ್ತೇನೆ. ಟೀಚರ್ಸ್ಗೂ ಕೂಡ ಇವತ್ತು ಸವಾಲಿದೆ. ಈ ಸವಾಲನ್ನು ಎದುರಿಸಲಿಕ್ಕೆ ಇವತ್ತು ಸಮಾಜ ಕೂಡ ತಯಾರಾಗಿದೆ. ಏನಂದರೆ ಅದಕ್ಕೇನೆ ಸಂಬಂಧಪಟ್ಟ ವ್ಯವಸ್ಥೆಗಳು ನಮ್ಮಲ್ಲಿ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಉಳ್ಳಾಲ ಠಾಣಾ PSI ಅನಿತಾ ಕಾನೂನದ ಬಗೆಟ್ ಮಾಹಿತಿ ಕೊರಿಯರು. ಇಲ್ಲಿ ಬರ್ತಾ ಇದೆ, ಕೇಸ್ ಬರುತ್ತೆ. ಕಾರಣ ಏನಂದ್ರೆ ಎಥಿಕ್ಸ್, ನೈತಿಕತೆ ಕೊರತೆ ಇದೆ. ಪ್ಲಸ್ ಮಗುವಿನ ಜೊತೆ ನಾವು ಟೈಮ್ ಕೊಡೋದಿಲ್ಲ. ಮಗು ಏನು ಸಮಸ್ಯೆ ಹೇಳ್ತಾ ಅದಕ್ಕೆ ಹೇಳಕ್ ಅವಕಾಶ ಕೊಡೋದಿಲ್ಲ. ಬಂದ ತಕ್ಷಣ ಮೊಬೈಲಲ್ಲಿ ಬ್ಯುಸಿ ಆಗ್ಬಿಡ್ತೀವಿ. ನಮ್ಮ ಮೊಬೈಲ್ ಬ್ಯುಸಿ ಆದ್ಮೇಲೆ ಮಕ್ಕಳು ಮೊಬೈಲ್ ಬ್ಯುಸಿ ಆಗ್ಬಿಡ್ತಾರೆ. ಏನು ಅಳ್ತಾ ಇತ್ತ ಮಗು, ಅಳುವಾಗನ ಸಮಾಧಾನ ಮಾಡೋ ಏನು ಮಾಡ್ತೀವಿ, ಮೊಬೈಲಲ್ಲಿ ಯಾವುದೋ ಒಂದು ಗೇಮ್ ಹಚ್ಕೊಟ್ಬಿಡ್ತೀವಿ, ನೋಡ್ಕೋತಾ ಇರುವ ಅಂತ ಅಲ್ವಾ. ಬಟ್ ಮಕ್ಕಳಿಗೆ ಸಮಸ್ಯೆ ಏನಿದೆ, ಎಲ್ಲಿ ಸಮಸ್ಯೆ ಇದೆ, ನಾವು ನೋಡ್ತಾ ಇದ್ದೀವಾ, ನೋಡ್ತಾ ಇಲ್ಲ. ಸೊ ಅದನ್ನು ಸ್ವಲ್ಪ ನಾವು ಜಾಬ್ ಹೋಲ್ಡರ್ ಇದ್ರು ನಮ್ಮ ಮಕ್ಕಳಿಗೆ ನಾವು ಎಷ್ಟು ಬೇಕೋ ಅಷ್ಟು ಟೈಮ್ ಕೊಡಲೇಬೇಕಾಗುತ್ತೆ. ಆಮೇಲೆ ಟೀಚರ್ಸ್ ಆದವರು ಈಗ ಮನೆಯಲ್ಲೊಂದು ಬೆಳಗ್ಗೆ ಇದ್ರೆ 8 hours ಅಂದ್ರೂ ಮಕ್ಕಳು ಟೀಚರ್ಸ್ ಸ್ಕೂಲಲ್ಲೇ ಇರ್ತಾರೆ, ಹೌದಾ. ಅದರಲ್ಲಿ ಗುಡ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು ನೀವು ಹೇಳಬೇಕಾಗತ್ತೆ. ಅದ್ರ ಜೊತೆಗೆ ಸ್ವಲ್ಪ ಎಥಿಕ್ಸ್ ಅನ್ನ ಮಕ್ಕಳಿಗೆ ಹೇಳಿದ್ರೆ, ಹೌದಾ, ಎಥಿಕ್ಸ್ ಹೇಳಬೇಕು, ಏನು ಮಾಡಬೇಕು ಏನು ಮಾಡಬಾರ್ದಂತ. ಇತ್ತೀಚೆಗೆ ಇವಾಗ ಶಿಕ್ಷಣ ಕಾಶಿ ಅಂತ ಮಂಗಳೂರು ಕರೀತಾರೆ. ಆದರೆ ಇವತ್ತು ಶಿಕ್ಷಣ ಕಾಶಿ ಅನ್ಸ್ಕೊಂಡಂತಹ ಮಂಗಳೂರು ಶಿಕ್ಷಣ ಸಂಸ್ಥೆಗಳಲ್ಲಿ ಮಾದಕ ವಸ್ತುಗಳು, ಗಾಂಜಾ, MDM ಜಾಸ್ತಿ ಆಗ್ತಾ ಇದೆ. ಇವತ್ತು ಬೇರೆ ಪೇರೆಂಟ್ಸ್ ಮಕ್ಕಳು ನಮ್ಮಲ್ಲಿ ಇದ್ದಾರೆ ಸ್ಕೂಲಲ್ಲಿ. ಇವತ್ತು ನನ್ನ ಮಗು ನಾಳೆ ಹೋಗುತ್ತೆ. ಸೊ ಅದನ್ನು ಅಡಿಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಸಂತ ಸೆಬೆಸ್ಟಿಯನ್ ಆಂಗ್ಲ ಮಾಧ್ಯಮ ಶಾಲಾದ ಮುಖ್ಯ ಶಿಕ್ಷಕಿಯರು ಸಿಸ್ಟರ್ ಜಾನೆಟ್ ಗಲ್ಬಾವೋ, ಕುಡ್ಲ ದಕ್ಷಿಣ ವಲಯ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ಡಾಕ್ಟರ್ ಪ್ರಶಾಂತ್ ಕುಮಾರ್, ಜಿಲ್ಲಾ ಮಕ್ಕಳ ಹಕ್ಕುಗಳ ಮಾಸೋತ್ಸವ ಸಮಿತಿಯ ಅಧ್ಯಕ್ಷರು ನಂದಾ ಪಾಯಸ್, ಶಿಕ್ಷಣ ಸಂಪನ್ಮೂಲ ಕೇಂದ್ರ ಪುತ್ತೂರು ಘಟಕದ ಅಧ್ಯಕ್ಷರು ಹರಿನಾಕ್ಷಿ ಜೆ ಶೆಟ್ಟಿ, ಶಿಕ್ಷಣ ಸಂಪನ್ಮೂಲ ಕೇಂದ್ರ ಕುಡ್ಲ ಘಟಕದ ಅಧ್ಯಕ್ಷರು ಉಷಾ ನಾಯಕ್, ಬಂಟ್ವಾಳದ ಕಾರ್ಯದರ್ಶಿ ಹ್ಯಾರಿಸ್, ಉಡುಪಿ ಜಿಲ್ಲಾ ಅಧ್ಯಕ್ಷರು ತಿಲೋತ್ತಮ ನಾಯಕ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿದ ಕಾರ್ಯನಿರ್ವಹಣಾಧಿಕಾರಿ ಅನ್ನಪೂರ್ಣ, ಟಿಪ್ಪು ಸುಲ್ತಾನ್ ಪ್ರೌಢಶಾಲದ ಶಿಕ್ಷಕರು ರಫೀಕ್, ಜಿಲ್ಲಾ ಮಹಿಳಾ ತರಬೇತುದಾರರ ಸಂಚಲನದ ವಿನಯ, ಉಳ್ಳಾಲ ತಾಲೂಕು ಮಹಿಳಾ ಒಕ್ಕೂಟಲದ ಪ್ರಧಾನ ಕಾರ್ಯದರ್ಶಿ ದಾಕ್ಷಾಯಿಣಿ ಪ್ರಮೀಳಾ, ಶಾಲದ ವಿದ್ಯಾರ್ಥಿ ನಾಯಕಿ ಸಿಯೋನ್ನಾ ಡಿಸೋಜಾ, ನಾಯಕಿ ವಿಶಾನ್ ಪಾಷಾನ್ ಮೊಂತೆರೋ ಕಾರ್ಯಕ್ರಮದ ಪಾಲ್ಪಡೆದಿದ್ದರು. ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಒಕ್ಕೂಟಲದ ಪ್ರಧಾನ ಕಾರ್ಯದರ್ಶಿ ಕಮಲಾ ಗೌಡ ಸಭೆ ನೆತ್ಕೊಂಡರು. ಜಿಲ್ಲಾ ಶಿಕ್ಷಣ ಸಂಪನ್ಮೂಲ ಕೇಂದ್ರ ಒಕ್ಕೂಟದ ಕೋಶಾಧಿಕಾರಿ ರಾಜೇಶ್ವರಿ ಸಭೆ ಸ್ಥಾರಿಕೆ ಮಲ್ತೇರು. ಒಕ್ಕೂಟದ ಅಧ್ಯಕ್ಷರು ನಯನಾ ರೈ ಸೊಲ್ಮೆ ಸಂದಾಯರು. ಸುದ್ದಿಗೊಂಚಲಿಗೆ ಸ್ವಾಗತ. ವರ್ಕಾಡಿ ಅಲಬೆಗುತ್ತು ಕುಟುಂಬಸ್ಥರಿಡಿದು ವರ್ಕಾಡಿ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲೆಗೆ ಧರ್ಮ ನೇಮದ ಸಂಭ್ರಮಲು ಶುಕ್ರವಾರ ನಡೆತಂದು. ವರ್ಕಾಡಿ ಆಲಬೆಗುತ್ತು ಕುಟುಂಬಸ್ಥರಿರ್ದು ವರ್ಕಾಡಿ ಶ್ರೀ ಮಡಿಕತ್ತಾಯ ಧೂಮಾವತಿ ಬಂಟ ದೈವಲೆಗೆ ಧರ್ಮ ನೇಮದ ಸಂಭ್ರಮಲು ಶುಕ್ರವಾರ ನಡೆತನು. ಕಾಂಡ ಶ್ರೀ ಮಡಿಕತ್ತಾಯ ದೈವಲೆಗೆ ಧರ್ಮ ನೇಮ ಆದ ರಾತ್ರಿಡು ಶ್ರೀ ಧೂಮಾವತಿ ಬಂಟ ದೈವಲೆಗೆ ಧರ್ಮ ನೇಮ ನಡೆತನು.
ವರ್ಕಾಡಿ ಆಲವಿಗುತ್ತುದ ಶ್ರೀರಾಮನ ಶೆಟ್ಟಿ ಬೊಕ್ಕ ಕುಟುಂಬಸ್ಥರು ಮರಿಕಾಪು ತಂತ್ರಿಲು ಪದ್ನಾಜಿ ಮನೆತನದಕ್ಲು ಆಡಳಿತ ಮಂಡಳಿ ಸೇವಾ ಸಮಿತಿ ಬೊಕ್ಕ ಊರ್ದ 10 ಸಂಸ್ಥೆರು ಧರ್ಮ ನೇಮದ ಸಂಭ್ರಮಡು ಪಾಲ್ಪಡೆದಿದ್ದೇರು. ಸುದ್ದಿಗೊಂಚಲಿಗೆ ಸ್ವಾಗತ. 9 ಕೆರೆ ಶ್ರೀ ರಾಜಗುಳಿಗಬನ ಸೇವಾ ಸಮಿತಿ ಮುತಾಲಿಕೆಡು ರಾಜಗುಳಿಗಬನಟ್ಟು ರಕ್ತೇಶ್ವರಿ ಯಪ್ಪನ ಕೋಲ ಶನಿವಾರ ರಾತ್ರಿ ನಡೆತಂದು. 9 ಕೆರೆ ಶ್ರೀ ರಾಜಗುಳಿಗ ಬನ ಸೇವಾ ಸಮಿತಿ ಮುತಾಲಿಕೆಡು ಶ್ರೀ ರಾಜಗುಳಿಗ ಬನಟ್ ರಕ್ತೇಶ್ವರಿ ಕಲ್ಲುಟಿ ಪಂಜುರ್ಲಿ ಬೊಕ್ಕ ರಾಜಗುಳಿಗ ದೈವಲ್ಯದ ವಾರ್ಷಿಕ ಕೋಲದ ಅಂಗವಾದ ಶನಿವಾರ ಕಂಡೆ ಸಾರ್ವಜನಿಕ ಶ್ರೀ ಸತ್ಯನಾರಾಯಣ ಪೂಜೆ ನಡೆತಂಡು. ಬಯ್ಯಗ್ ಶ್ರೀ ರಕ್ತೇಶ್ವರಿ ದೈವದ ಕೋಲ ನಡೆತಂಡು.
ಕಾಲ ಈ ಪೊರ್ತರು ಯಾರು ಬಂದ ಭಾರತನ್ನ ಭೂಮಿಗೆ ವೈದ್ಯಗಳು ಸಿದ್ಧವರ್ತವಿದ್ದಿರುತ್ತ ಭಾರಿ ಭಿನ್ನ ಬಂತಲ್ಲ ನಮ್ಮೋದು ಪತ್ರ ಭತ್ತಪ್ಪ ಬಾಲನ ಮದಿಪು ಭಿನ್ನ ಬಂತಲ್ಲ ಪಡ್ಡಂಗಡಿ ಬೂಡು ಶಂಕರ ಬಾಲಲ್ಲಿ ಕೋಟಿಂದ ಬಾಲಲ್ಲಿ ಬಂದ ಭಾರಿ ಭಿನ್ನ ಬಂತಲ್ಲ ಗಂಗೆ ಮದಿಬಾಲು ಗೌರಿ ಮದಿಬಾಲು ಉಪತಿ ಮದಿಬಾಲು ಬಾಲಮತಿಬಾಲು ಮುಟ್ಟಿಸಿದ ಭಾರಿ ಭಿನ್ನ ಬಂತಲ್ಲ ಭಾನುಸೇನವರು ಬಂದ ಭಾರಿ ಭಿನ್ನ ಬಂತಲ್ಲ ಕೌಡೋಡಿ ಗುತ್ತರು ಬೆಲ್ಲಕ್ಕು ವೈದ್ಯದಿ ಬಂದ ಭಾರಿ ಭಿನ್ನ ಬಂತಲ್ಲ ಅವತಪ್ಪನ ಚಿತ್ರ ಹೊತ್ತು ಜಯವಲ್ಲ ಬೆಮ್ಮೇರನ ಅಧಿಕಾರ ಚಿತ್ರ ಹೊತ್ತು ಲೋಕ ಲೋಕನಾಡದ ಭಾರಿ ಭಿನ್ನ ಬಂತಲ್ಲ 4 ವರ್ಷ ಒಡರಾಜಗಳ 30 ವರ್ಷಗಳ ವಾರಿಗೆ ಬೆಳೆದು ಇದಾದಿನ ಮಾಲಿಗೆ ಕಟ್ಟಾಯಿಸಿದ ಇಸಬಟ್ಟಲ ಕಟ್ಟಡ ಶ್ರೀ ರಾಜಗುಳಿಗ ಬನಸೇವಾ ಸಮಿತಿದ ಅಧ್ಯಕ್ಷರು ಪದ್ಮನಾಭ ಶೆಟ್ಟಿ ವರ್ಕಾಡಿ ಬೊಕ್ಕ ಸರ್ವ ಸದಸ್ಯರು ಶ್ರೀ ರಾಜಗುಳಿಗ ಬನ ಸ್ವಸಹಾಯ ಸಂಘದ ಅಧ್ಯಕ್ಷರು ಬೊಕ್ಕ ಸರ್ವ ಸದಸ್ಯರು ಪರಿಸರದ ಭಕ್ತ ಬಂಧುಲು ನೇಮೋತ್ಸವಡು ಪಾಲ್ಪಡೆದಿದ್ದರು. ಸುದ್ದಿಗೊಂಚಲಿಗೆ ಸ್ವಾಗತ. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 81ನೇ ದಿನ ಶನಿವಾರ ಬೈಯಾಗ ಕುಡ್ಲ ಎಕ್ಕೂರು ಬಡಾವಣೆ ಶ್ರೀ ಸುಬ್ರಹ್ಮಣ್ಯ ಮಠದ ಭಕ್ತ ವೃಂದದಗಳು ಸಂಧ್ಯಾ ಭಜನಾ ಸೇವೆಯನ್ನು ನಡಪಾದು ಕೊರಿಯರು. ಕುಂಪಲ ಶಿವಪುರ ಶ್ರೀ ದುರ್ಗಾ ಪರಮೇಶ್ವರ ಕ್ಷೇತ್ರಡ್ 81ನೇ ದಿನದ ಸಂಧ್ಯಾ ಭಜನೋತ್ಸವ ಶನಿವಾರ ಬೈಯಾಗ ನಡೆತಂಡು. ತಲಪಾಡಿ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪ್ರಧಾನ ಅರ್ಚಕರು ಗಣೇಶ್ ಭಟ್, ಕೊಲ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಮಂದಿರದ ಅಧ್ಯಕ್ಷರು ಶ್ರೀಮತಿ ಪ್ರತಿಭಾ ಬೊಕ್ಕ ಹರೀಶ್ ಮುಂಡೋಲಿ, ಸೋವುರ್ದ ಶ್ರೀಮತಿ ಮೋಹಿನಿ ಬೊಕ್ಕ ಶ್ರೀನಿವಾಸ್ ಗಟ್ಟಿ, ಕೋಟೆಕಾರ್ದ ಶ್ರೀಮತಿ ಕವಿತಾ ಬೊಕ್ಕ ರಮೇಶ್ ಗಟ್ಟಿ, ನಿಸರ್ಗದ ಶ್ರೀಮತಿ ವಿದ್ಯಾವತಿ ಬೊಕ್ಕ ಮಹಾಗುಂಡಪ್ಪ, ಶ್ರೀಮತಿ ವಿಜಿತಾ ಬೊಕ್ಕ ಕಿಶೋರ್ ಪರ್ಯತ್ತೂರ್, ಶ್ರೀಮತಿ ಗೀತಾ ಬೊಕ್ಕ ನಾಗೇಶ ನಿಸರ್ಗ ತುಡರ್ ಬೆಳಗಾದು 81ನೇ ದಿನದ ಸಂಧ್ಯಾ ಭಜನೆಗೆ ಚಾಲನೆ ಕೊರಿಯರು.
ಕುಡ್ಲ ಶ್ರೀ ಸುಬ್ರಹ್ಮಣ್ಯ ಮಠ ಎಕ್ಕೂರ್ ಬಡಾವಣೆದ ಭಕ್ತ ವೃಂದದಗಳು 89ನೇ ದಿನದ ಸಂಧ್ಯಾ ವಚನ ಸೇವೆನೆ ನಡಪಾದ ಕೊರಿಯಿರು. ಮುಖ್ಯದ ಬಂಧುಲೆ ಇಡಕ್ಕೆ ಪೊಸಕುರಳದ ಇನ್ನಿತ ಸುದ್ದಿಗೊಂಚಲು ಮುಗಿತೊಂದಿಲ್ಲ. ನಿರಂತರ ಸುದ್ದಿಯ ವಿಶೇಷತೆಗಳಿಗೆ ಎಪಲಾತು ಒಂದು ಪ್ಲೇ ಪೊಸಕುರಳಿ 24/7.